ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಮಲ್ಲೆ ಸುದ್ದಿಲು ಕೊರೋನಾ ಸೀಕ್ ಬೆದೆಮುತ್ತವರೆ ಸರ್ಕಾರದ ಹೊಸ ಪ್ರಯತ್ನ ಕರ್ಫ್ಯೂ ಬಕ ವಾರಾಂತ್ಯದ ಲಾಕ್ಡೌನ್ ಟ್ರಾಫಿಕ್ ಸಮಸ್ಯೆ ಬೊಕ್ಕ ಗಾಡಿಲಿನ ಟೋಯಿಂಗ್ ತಡೆಪರ ಕ್ರಮ ಪೊಲೀಸ್ ಆಯುಕ್ತರ ಒಟ್ಟಿಗೆ ಪಾತ್ರಕತೆಟ್ಟು ಶಾಸಕರ ವೇದವ್ಯಾಸ ಕಾಮತ್ ಹಳೆ ಅಂಗಡಿಡು ತಿಡಿಲಾಕದ ತೀರ್ನ 5 ವರ್ಷದ ನಿಹಾನ್ ನನರಿಯಗ್ ಜೋರ್ದ ಪಿಟ್ಟು ಶಿರೂರು ಮಠದ ಮಠಾಧೀಶರನ ನೇಮಕಗೂ ವಿರೋಧ ಕೋರ್ಟ್ ಮುಟ್ಟೋ ಮಿತರ್ನ ಶಿರೂರುದ ದುಂಬುದ ಮಠಾಧೀಶರು ಶಿರೂರು ಲಕ್ಷ್ಮೀವರ ತೀರ್ಥರ್ನ ಸೋದರರು. ಇತ ವಾರ್ತೆದ ವಿವರ. ಕೊರೋನಾ ಸೀಕ್ ರಾಜ್ಯದ ಜನಗಳಿಗೆ ಪೋಡಿಗೆಡುಕುಲ್ಲಾದಂಡ ಸರ್ಕಾರ ಕೊರೋನಾ ಸೀಕ್ ತಡೆಪರೆ ಕರ್ಫ್ಯೂ ವಾರಾಂತ್ಯದ ಲಾಕ್ಡೌನ್ ಮಲ್ಪರೆ ಆದೇಶ ಕೊಡ್ತುಂಡು. ಕೊರೋನಾ ಸೀಕ್ ರಾಜ್ಯನು ಪೋಡಿಗೆಡುಕುಲ್ಲಾದಂಡು ಅಂಚಾದ ರಾಜ್ಯಡು ಶನಿವಾರ ಬಕಾಯಿದ್ದಾರ ಇಡೀ ದಿನ ಕರ್ಫ್ಯೂ ಪಾಡ್ದು ಸರ್ಕಾರ ಆದೇಶ ಕೊಡ್ತುಂಡು. ಬೇತೆ ದಿನ ರಾತ್ರಿ ಕಾಣೆಮುಟ್ಟ ಮಾತ್ರ ಕರ್ಫ್ಯೂ ಪಾಡ್ದಿರು. ಏಪ್ರಿಲ್ 21 ಹೊಸ ಮಾರ್ಗಸೂಚಿ ಜಾರಿ ಬರೆಯರ ಇತ್ತದು ಸರ್ಕಾರದ ಮುಖ್ಯ ಕಾರ್ಯಂತರ ಆದೇಶ ಕೊಡ್ತೇರು. ಮೇ 4 ಮುಟ್ಟ ಈ ಹೊಸ ಆದೇಶ ಕಾರ್ಯಡುಪ್ಪುಂಡು. ನನ್ನ ರಾತ್ರಿ 1 ಗಂಟೆ ಕಾಂಡೆ 5 ಗಂಟೆ ಮುಟ್ಟ ವಾರಾಂತ್ಯದ ಕರ್ಫ್ಯೂ ಜಾರಿಡುಪ್ಪುಂಡು. ಈ ಪೊರ್ತುಡು ಕಾಂಡೆ 11 ಗಂಟೆ ಮುಟ್ಟ ಅಗತ್ಯ ಬೋಡಾಯಿನ ವಸ್ತುಲಿನ ಖರೀದಿಗೆ ಅವಕಾಶ ಕೊರ್ಪುಂಡು. ಮಾತ ದೇವಸ್ಥಾನ ಪಲ್ಲಿಲೇನು ಪೂರ್ತಿಯಾದ ಮುಚ್ಚುಂಡು. ಮದುವೆ ಇಂಚಿತ್ತಿ ಬೇತೆ ಎಡ್ಡೆ ಕಾರ್ಯಲೆಗ್ 5 ಜನ, ಅಂತ್ಯ ಸಂಸ್ಕಾರಲೆಗ್ 20 ಜನ ಮಾತ್ರ ಕೂಡ್ಯರೆ ಅವಕಾಶ ಕೊಡ್ತುಂಡು. ನನ್ನದ 7 ದಿನ ಮಾತ ಶಾಲೆ ಕಾಲೇಜಿಲೆಗ್ ಪೂರ್ತಿಯಾದ ಮುಚ್ಚರೆ ಆದೇಶ ಕೊಡ್ತೇರು. ಕುಡ್ಲಡ್ ಅಲ್ಪಲ್ಪ ಉಂತಾದಿಪ್ಪಿನ ಗಾಡಿಲಿನ ಟ್ರಾಫಿಕ್ ಪೊಲೀಸರು ಟೋಯಿಂಗ್ ಮಲ್ಪನೇನು ಕುಡ್ಲದ ಶಾಸಕರು ಖಂಡನೆ ಮಲ್ದೇರು. ಈ ಬಗ್ಗೆ ಕುಡ್ಲಡ್ ಟ್ರಾಫಿಕ್ ಸಮಸ್ಯೆದ ಬಗ್ಗೆ ಪೊಲೀಸ್ ಆಯುಕ್ತರು ಎನ್ ಶಶಿಕುಮಾರ್ ಒಟ್ಟಿಗೆ ಶಾಸಕರು ಸಭೆ ನಡೆಪಾದಿರು. ಕುಡ್ಲಡ್ ಟ್ರಾಫಿಕ್ ಸಮಸ್ಯೆ ಇತ್ತದ ಈ ಬಗೆಟ್ ಪೊಲೀಸ್ ಆಯುಕ್ತರು ಎನ್ ಶಶಿಕುಮಾರ್ ಒಟ್ಟಿಗೆ ಕುಡ್ಲದ ಶಾಸಕರು ವೇದವ್ಯಾಸ ಕಾಮತ್ ಸಭೆ ನಡೆಪಾಯಿರು. ಗಾಡಿ ಸವಾರರು ಗಾಡಿ ಉಂತವನ ಬಗ್ಗೆ ಮೈಕೊಡು ಎಚ್ಚರಿಕೆ ಕೊರಂದೆ ಟೋಯಿಂಗ್ ನಡಪವನ ಬಗ್ಗೆ ಪೊಲೀಸ್ ಆಯುಕ್ತರನ ಒಟ್ಟಿಗೆ ಪಾತ್ರಕತೆ ನಡಪಾಯಿನ ಶಾಸಕರು ಗಾಡಿಲಿನ ಉಂತಾಯರೆ ಉಪ್ಪಂದಿನ ಜಾಗಲಿಡು ಕೆಲವೇರು ತಂಕ್ಲಿನ ಗಾಡಿಲಿನ ಉಂತಾವೇರು. ಗಾಡಿ ಬುಡ್ಪಿನಕ್ಲಿನ ಗುಮ್ಮನೋಕನವಂದೆ ಟ್ರಾಫಿಕ್ ಪೊಲೀಸರು ಆ ಗಾಡಿಲಿನ ಟೋಯಿಂಗ್ ಮಲ್ಪುವೇರು. ಕೆಲವು ಸಲ ತುರ್ತು ಪರಿಸ್ಥಿತಿಡು ಸವಾರರು ಗಾಡಿಲಿನ ಉಂತಾವಡಾಪುಂಡು ಅವೇನು ಹೊರರ್ದರನೆ ತುಂಬೊಂದು ಪೋಪಿನವು ಸರಿಯತ್ತು. ಗಾಡಲು ಉಂತಾದ ಅಂಗಡಿಲೆಗ್ ಪೋಪಿನ ಸವಾರರು ಪಿರಬನ್ನಗ ಗಾಡಿದಂತೆ ಕಂಗಾಲಾಪೇರು. ತಂಕ್ಲನ ಗಾಡಿಗಾದ ಪೊಲೀಸ್ ಸ್ಟೇಷನ್ಲೆಗ್ ಪಾಕ ಸರ್ತಿ ಪೋವಡಾಪುಂಡು ಉಂಡು ಸರಿಯತ್ತು. ಸಾರ್ವಜನಿಕರನ ಒಟ್ಟಿಗೆ ಸಹಕಾರ ಮಲ್ಪಡುಂದು ಶಾಸಕರು ಕಾಮತ್ತಿರಿಪಾಯರು. ಈ ಪೊರ್ತುಡು ರಾಜ್ಯ ಮೀನುಗಾರರ ನಿಗಮದ ಗುರ್ಕಾರ್ಯರು ನಿತಿನ್ ಕುಮಾರ್, ಮಹಾನಗರ ಪಾಲಿಕೆದ ಸ್ಥಾಯಿ ಸಮಿತಿ ಗುರ್ಕಾರ್ಯರು ಲೀಲಾವತಿ ಪ್ರಕಾಶ್, ಮಾಜಿ ಮೇಯರ್ ದಿವಾಕರ ಪಾಂಡೇಶ್ವರ, ಪಾಲಿಕೆ ಸದಸ್ಯರು ಸುಧೀರ್ ಶೆಟ್ಟಿ ಕಣ್ಣೂರು, ಬಿಜೆಪಿದ ಪೂರ್ಣಿಮಾ, ವಿಜಯಕುಮಾರ್ ಶೆಟ್ರ್, ರೂಪಾಡಿ ಬಂಗೇರ ಈ ಪೊರ್ತುಡು ಒಟ್ಟುಗಿತ್ತರು. ಶಿರೂರು ಮಠದ ಪೀಠಾಧೀಶರಾದಿತ್ಯನ ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಲನ ಜಾಗೆಗೆ ಇತ್ತೆ ಬೇತೆ ಗುರ್ಕಾರ್ಯರನ್ನು ನೇಮಕ ಮಲ್ಪರೆ ಮಠ ಪಿದಾಡ್ದಿತ್ತದು ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಲನ ಸೋದರರನಿಕ್ ವಿರೋಧ ಮಲ್ದೇರು. ಶಿರೂರು ಮಠದ ಕೇಸು ಕೋರ್ಟುಡು ಉಪ್ಪನಗ ಪೀಠದ ಗುರ್ಕಾರ್ಯರನ ಅಜಪ್ನವು ಸರಿಯಾಯಿನ ನಿರ್ಧಾರ ಅತ್ತಂದು ಶಿರೂರು ಮಠದ ಭಕ್ತರನ ಸಮಿತಿ ನೆಕ್ ವಿರೋಧ ತೋಜಾದಂಡು. ಶಿರೂರು ಮಠದ ಉತ್ತರಾಧಿಕಾರಿಲನ ನೇಮಕ ಇನ್ನು ನಡಪರೆ ಇತ್ತದು ಭಕ್ತರು ವಿರೋಧ ಮಲ್ತದ ಅಂಗಾರೆ ಸುದ್ದಿಕೂಟ ನಡಪಾದ ಮಾಹಿತಿ ತೆರಿಪಾದರು. ಶಿರೂರು ಮಠಾಧೀಶರಾದಿತ್ತನ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರ್ನ ಸೋದರರು ಮಾಹಿತಿ ಕೊಡ್ತಾರೆ. ಶ್ರೀಕುಲನ ಆಸ್ತಿ ಪಾಸದ ವಿಚಾರ ತೆರಿಗೆ ವಿಚಾರಗೂ ಸಂಬಂಧ ಪಡೆದ ಪಾಕ ತಕರಾರು ಅಪವಾದಲು ಕೇಂದ್ರ ಬತ್ತಿತ್ತದು. ಈ ಮಾತಬೇನೆಂಕ್ಲು ಸಹಿಸೊಂದು ಬೈದ ಶ್ರೀಕುಲನ ಆಸ್ತಿ ಪಾಸದ ಬಗ್ಗೆ ಮಿತ್ತದ ನ್ಯಾಯಾಲಯಡು ಕೇಸ್ ಪಾಡ್ದ ಅಂಚಾದುಪ್ಪನಗ ಪೀಠಡು ಹೊರಡ್ದರನೆ ಮಠಾಧೀಶರನ ನೇಮಕ ಮಲ್ಪನವು ಸರಿಯತ್ತು. ಪೀಠಗೂ ಸರಿಯಾಯಿನ ಉತ್ತರಾಧಿಕಾರಿಲು ತಿಕ್ಕಜಿಡ ಪಿರ ಕೋರ್ಟದ ಮುಟ್ಟು ಏರುವ ಅಂದು ಎಚ್ಚರಿಕೆ ಕುರಿಯರು. ತೆರಿಗೆ ವಿಚಾರಗಳಲ್ಲಿ, ಸಾಲ ವಿಚಾರಗಳಲ್ಲಿ, ಅನೇಕ ವಿಚಾರಗಳಲ್ಲಿ ಶ್ರೀಪಾದರ ಮೇಲೆ ಅನೇಕ ಅಪವಾದಗಳನ್ನು ಹಾಕಲಾಯಿತು. ತದನಂತರ ನಾವು ಸುಮಾರು 2 ವರ್ಷಗಳ ತನಕ ನಾವು ನಮ್ಮಷ್ಟಕ್ಕಿದ್ದೆವು. ಬಟ್ ಪರಿಸ್ಥಿತಿ ನೋಡಿದರೆ ನಮಗೆ ಇಲ್ಲಿ ಆಸ್ತಿ ಪಾಸ್ತಿಯ ವಿಚಾರಗಳಲ್ಲಿ ಶಿರೂರು ಮಠಕ್ಕೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಈ ವಿಚಾರದಲ್ಲಿ ಪಾರದರ್ಶಕತೆ ಕೊರತೆ ಕಂಡುಬಂತು. ಸೊ ಹಾಗಾಗಿ ನಾವು ಕೊನೆಗೆ ನ್ಯಾಯಾಲಯಕ್ಕೆ ಹೋಗಿದ್ದೇವೆ. ಈಗ
ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಈ ಕುರಿತು ನಾವು ಮಠದ ಆಸ್ತಿ ಪಾಸ್ತಿ ಆಡಳಿತ ಮತ್ತು ಅದರ ಪಾರದರ್ಶಕತೆ ಬಗ್ಗೆ ಮೊಕದ್ದಮೆ ಹೂಡಿದ್ದೇವೆ. ಮೊಕದ್ದಮೆ ಜಾರಿಯಲ್ಲಿದೆ. ಸೊ ಮೊಕದ್ದಮೆ ಜಾರಿಯಲ್ಲಿರುವಾಗ ಶಿರೂರು ಮಠಕ್ಕೆ ಸಂಬಂಧಪಟ್ಟ ಯಾವುದೇ ಕ್ರಿಯೆ ಪ್ರಕ್ರಿಯೆಗಳು ನಡೀಲಿಕ್ಕೆ ಕೂಡುದು. ಇದರ ಬಗ್ಗೆ ನಮ್ಮ ಆಕ್ಷೇಪ ಇದೆ. ಇಲ್ಲ, ನಾವು ನಮ್ಮ ಈ ಹಿಂದಿನಿಂದಲೂ ನಮ್ಮ ಕನಸು ಏನು ಅಂತ ಹೇಳಿದ್ರೆ ಶಿರೂರು ಮಠಕ್ಕೆ ಬರುವ ಒಬ್ಬ ಪೀಠಾಧಿಪತಿ ಕನಿಷ್ಠ ಪಕ್ಷ ಒಂದು 10 ವರ್ಷದ ವೈದಿಕ ಅಧ್ಯಯನ ಆಗಿರಬೇಕು, ಒಂದು 21 ವರ್ಷ ಆದರೂ ವಯಸ್ಸಾಗಿರಬೇಕು. ಇದು ನಮ್ಮ ಕನಸಾಗಿತ್ತು. ಸೊ ಹಾಗಾಗಿ ತುಂಬ ಎಳೆಯ ವಯಸ್ಸಿನವರನ್ನು ಇನ್ನೂ ಮೆಚ್ಯೂರ್ ಆಗದಂಥ ಅಪ್ರಬುದ್ಧ ಬಾಲಕರನ್ನು ಪೀಠದಲ್ಲಿ ಕೂರಿಸಿಡುವುದು ಸಮಂಜಸ ಅಲ್ಲ. ಇದರ ವಿರುದ್ಧ ನಮಗೆ ನೋವಿದೆ. ನಾವು ಇದಕ್ಕೆ ಅವಶ್ಯಕತೆ ಕಂಡ್ರೆ ಇದರ ವಿರುದ್ಧ ಕೂಡ ನಾನು ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಸಿದ್ಧಲಿದೆ. ಈ ಹಿಂದೆ ಉಡುಪಿ ಮಠದ 3 ವರ್ಷಗಳ ಹಿಂದೆ, ಕೇವಲ 3-4 ವರ್ಷಗಳ ಹಿಂದೆ ಉಡುಪಿ ಮಠದ ಅನೇಕ ಸ್ವಾಮೀಜಿಗಳು ಸೇರಿ ಒಂದು ಸಂವಿಧಾನ ಮಾಡಿದರು. ಸಂವಿಧಾನದಲ್ಲಿ 2 ಮುಖ್ಯ ವಿಚಾರಗಳನ್ನು ಹೇಳಿದರು. ಮಧ್ವ ಪೀಠಕ್ಕೆ ಬರುವ ಯಾವುದೇ ಯತಿ, ಅಷ್ಟಮಠದ ಪೀಠಕ್ಕೆ ಬರುವ ಯಾವುದೇ ಯತಿಗೆ ಕನಿಷ್ಠ ಪಕ್ಷ ಆತನಿಗೆ 10 ವರ್ಷ ವೈದಿಕ ಅಧ್ಯಯನ ಆಗಿರಬೇಕು, ಕನಿಷ್ಠ ಪಕ್ಷ 21 ವರ್ಷಗಳಾಗಿರಬೇಕು ಅಂತ ಹೇಳಿದರು. ಈಗ ಆ ಯಾವ ಒಂದು ಸಂವಿಧಾನ ನೀತಿ ನಿಯಮಗಳಿಲ್ಲ, ಎಲ್ಲವನ್ನು ಬದಿಗೆ ತೂರಿ ಈಗ ನೇರವಾಗಿ ಈಗ ಒಂದು ಸಣ್ಣ ಹುಡುಗನನ್ನು ಒಂದು ಪೀಠಕ್ಕೆ ಕೂರಿಸಿಡುವಂಥ ಪ್ರಯತ್ನ ಆಗ್ತಾ ಉಂಟು. ಇದಾಗಬಾರ್ದು. ಇದಾದರೆ ಎಲ್ಲರಿಗೂ, ಸಮಾಜಕ್ಕೆ, ಆ ವ್ಯಕ್ತಿಗೆ, ಆ ಹುಡುಗನಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ವಾದಿರಾಜ ಆಚಾರ್ಯ, ಪ್ರಹ್ಲಾದ ಆಚಾರ್ಯ, ಅಕ್ಷೋಭ್ಯ ಆಚಾರ್ಯ ಒಟ್ಟುಗಿತ್ತೇರು. ಇಲ್ಲಂದ ಕೈತಲು ಗೊಬ್ಬಂದಿತ್ತಿನ ಜೋಕ್ಲೆಗ್ ತೆಡಿಲಾಕಿದಿನ ಬೇಜಾರ್ದ ಸಂಗತಿ ಹಳೆ ಅಂಗಡಿ ಕೈತಲ್ ನಡೆತದಂಡು. ನಿಹಾನ್ ಪನ್ಪಿನ 5 ವರ್ಷದ ಬಾಲೆ ತೀರಂಡ ಮಾರುತಿ ಪನ್ಪಿನ ಅನಗ್ ಜೋರ್ದ ಪೆಟ್ಟಾತಂಡು. ಹಳೆ ಅಂಗಡಿ ಕೈತಲು ಗೊಬ್ಬಂದಿತ್ತಿನ ಜೋಕ್ಲೆಗ್ ತೆಡಿಲಾಕದ ಗಂಭೀರ ಸ್ಥಿತಿಟ್ ಆಸ್ಪತ್ರೆಗೆ ದಾಖಲಾದಿತ್ತೇರು. ಐಟು ಒಂಜಾಣ್ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡು. ಮನ್ಸೂರ್ ಪನ್ಪಿನರನ 5 ವರ್ಷ ಪ್ರಾಯದ ಮಗೆ ನಿಹಾನ್, ಗಂಗಾವತಿ ಮೂಲದ ದುರ್ಗಪ್ಪ ಪನ್ಪಿನರ್ನ ಮಗೆ 6 ವರ್ಷದ ಮಾರುತಿ ಮಕ್ಳಿಗೆ ತಿಡಿಲಾಕದ ಮತಿತತದ ಗಂಭೀರ ಸ್ಥಿತಿಟ್ ಆಸ್ಪತ್ರೆಗೆ ದಾಖಲಾದಿತ್ತೇರು. ಐಟ್ ನಿಹಾನ್ ಪುದಾರ್ದ ಆಣ್ ತೀರ್ನ ಬೇಜಾರ್ದ ಸಂಗತಿ ಹಳೆ ಅಂಗಡಿಡ್ ನಡೆತದಂಡು. ರಾಜ್ಯ ಸರ್ಕಾರ ಕೊರೋನಾದ ರಡ್ಡನೆ ಅಲೆನ ಕಮ್ಮಿ ಮಲ್ಪರೆ ಓರೋರ್ತರನೆ ಕರ್ಫ್ಯೂ ವಾರಾಂತ್ಯದ ಲಾಕ್ಡೌನ್ ಪಾಡ್ನೇರ್ದವರ ಕುಕ್ಕೆ ಸುಬ್ರಹ್ಮಣ್ಯದ ಭಕ್ತರಿಗೆ ಭಾರಿ ಕಷ್ಟ ಆತಂಡು. ರಾಜ್ಯ ಸರ್ಕಾರ ಒರೋರ್ದಾರನೆ ಪಿದಡ್ಪಾದಿನ ಹೊಸ ಮಾರ್ಗಸೂಚಿರ್ದು ಭಕ್ತರಿಗೆ ಕೆಪ್ಪುಗುಪ್ಪಾತಂಡು. ಸರ್ಪ ಸಂಸ್ಕಾರ ಸೇವೆಗಂದು ಕುಕ್ಕೆಗೆ ಬೈದಿನ ಭಕ್ತರು ಓರಾಡ್ದೋರನೆ ಸರ್ಕಾರದ ಕ್ರಮರ್ದು ಪೋಡಿದು ಪೋತಿರು. ಕುಕ್ಕೆ ಸುಬ್ರಹ್ಮಣ್ಯಗೂ ಸರ್ಪ ಸಂಸ್ಕಾರ ಅಂಚನೆ ಬೇತೆ ಸೇವೆಲೆನ ಬಂದು ಮಲ್ಪರೆ ಆದೇಶ ಪಿದಡ್ಪಾಡ್ದು ನಡೆದವರ ಕ್ಷೇತ್ರಗೂ ಪೂಜೆಗೆಂದು 3 ತಿಂಗಳೊಡ್ದುಂಬೆ ಬುಕ್ ಮಲ್ತದ ಬೈದಿನ ಭಕ್ತರು ದೂರದ ಊರುರ್ದು ಬೈದು ನಡೆದವರ ಸೇವೆಲೆನು ಒರೋಡ್ದೋರನೆ ಉಂತಾಯಿ ನಡೆದವರ ದೇವಲ್ಯದ ಬೇಲೆ ದಾಖಲಿನ ಒಟ್ಟಗೂ ಓದಂಟು ನಡಪ ಒಂದುಲ್ಲೇರು. ಸರ್ಕಾರದ ಆದೇಶ ಐನೆಡ್ದವರ ಭಕ್ತರು ಅರ್ಥ ಮಲ್ತನೋಡೊಂದು ಕುಕ್ಕೆ ದೇವಲ್ಯದಕ್ಲು ಭಕ್ತರನ್ನು ಪಿರ ಊರಿಗೂ ಕಡುಪುಡ ಒಂದುಲ್ಲೇರು. ನಮಗೆ ಸುಮ್ಮನೆ ಧಮಕಿ ಆಗ್ತದೆ. ಭಾರಿ ಬೇಜಾರ್ದ ಸಂಗತಿ ಆದಿತ್ತಿನ ಉದ್ಯಮಿ ಇಂದ್ರಳ್ಳಿ ಭಾಸ್ಕರ ಶೆಟ್ಟರನ ಕೇರಿನ ಕೇಸ್ತ ಓದಂಟ್ ಪಾಕದಿನೊಡ್ದಿಂಚ ನಡ್ತೊಂದಿತ್ತದ ಇತ್ತೆ ಆ ಕೇಸ್ಗೆ ಮೇ 29 ಕಡೆಯತ ತೀರ್ಪು ತಿಕ್ಕೆರೆ ಉಂಡು. ಉದ್ಯಮಿ ಇಂದ್ರಳ್ಳಿ ಭಾಸ್ಕರ ಶೆಟ್ಟಿ ಮೇರನ ಕೇರಿನ ಕೇಸ್ಗೆ ಸಂಬಂಧಪಟ್ಟಿದ ಪ್ರಾಸಿಕ್ಯೂಷನ್ ಬಕ ಆರೋಪಿಲನ ಕೇಸ್ ಪಾಕದಿನೊಡ್ದಿಂಚ ನಡ್ತೊಂದಿತ್ತದ ಮೇ 29 ಕಡೆಯತ ತೀರ್ಪು ಪಿದೈ ಬರಿಯರೆ ಉಂಡು. ಪ್ರಾಸಿಕ್ಯೂಷನ್ ಪರ ಹಿರಿಯ ವಕೀಲರು ಎಂ ಶಾಂತರಾಮ ಶೆಟ್ಟಿ ಬಕ ಆರೋಪಿಲಾಯ್ನ ರಾಜೇಶ್ವರಿ ಶೆಟ್ಟಿ ಬಕ ನವನೀತ ಶೆಟ್ಟಿ ಪರ ವಕೀಲರಾದ ಬಿ ವೆಂಕಟರಾವ್ ಭಟ್, ಶ್ರೀನಿವಾಸ ಭಟ್ ಬಕ ಆರೋಪಿ ರಾಘವೇಂದ್ರನ ಪರವಾದ ಹಿರಿಯ ವಕೀಲರು ವಿಕ್ರಮ್ ಹೆಗ್ಡೆ ವಾದ ದುಂಬುದಿದ್ದರು. ಆರೋಪಿಲನ ಪೈಕಿ ಶ್ರೀನಿವಾಸ್ ಭಟ್ ತೀರ್ದು ಪೋದಿತ್ತದು ಒಂದೇ ಬರ್ಪಿನ ಮೇ 29 ಅಕೇರಿದ ತೀರ್ಪು ಪಿದೈ ಬರಿಯರೆ ಉಂಡು. ಅಂಬಾಗಿಲು ಕೈತಲ್ದ ತಾಂಗದ ಗಡಿ ವೀರಾಂಜನೇಯ ದೇವಲ್ಯದ ಕಾಣಿಕೆಡ ಬಿಡ್ದು ಕಂಡರೆ ಪ್ರಯತ್ನ ಮಂದಿನ ರಾಂಚಿ ಮೂಲದ ಅರ್ಷಿತ್ ಅವಿನಾಶ್ ದೋಡ್ರೆ ಪನ್ಪಿನ ಕಲ್ವನ್ ಕುಡ್ಲದ ಪೊಲೀಸರು ಪತದೇರು.
ಉಡುಪಿ ಅಂಬಾಗಿಲು ಮುಖ್ಯ ರಸ್ತೆ ಡುಪ್ಪುನ ತಾಂಗದ ಗಡಿ ವೀರಾಂಜನೇಯ ದೇವಲ್ಯದ ಹುಂಡಿದ ಡಬ್ಬಿಡ್ದು ಪಣವು ಕಂಡರೆ ಪ್ರಯತ್ನ ಮಲ್ದಿನ ಕಲ್ವನ್ ಕುಡ್ಲದ ಮೂಡ್ಸೆಡ್ಡೆ ಗ್ಯಾಸ್ ಗಾರ್ಡನ್ ಗೈತಲು ಪೊಲೀಸರು ಪತ್ತದೇರು. ರಾಂಚಿ ಮೂಲದ ಅರ್ಷಿತ್ ಅವಿನಾಶ್ ಡೋಡ್ರೆ ಪನ್ಪಿನ 18 ವರ್ಷದ ಪ್ರಾಯದ ಜವನೆ ಹುಂಡಿದ ಕಾಸ್ ಕಂಡರೆ ಪ್ರಯತ್ನ ಮಲ್ತಿದ್ದಿನ ಆರೋಪಿಯಾದುಲ್ಲೆ. ಅಲ್ಪಲ್ಪ ದೇವಸ್ಥಾನದ ಹುಂಡಿಡ್ದು ಲಕ್ಕವನ ಅಭ್ಯಾಸ ಮಲ್ತೊಂದಿತ್ತಿನ ಆರೋಪಿನ ಪೊಲೀಸರು ಬಂಧನ ಮಲ್ದೇರು. ದೇವರ ಗುಬ್ಬುದ ಎದುರು ನರಮಾನ್ಯನ ವಾಗುಬ್ಬುಲ ನಡಪಂದು ದೇವರ್ಲೆಪ್ಪನಗ ನಮ್ಮ ಇತ್ತಿಜಾಗಿಡ್ದೆ ಪೋವಡಾಪುಂಡು ಇಂಚಿಪ್ಪ ಪಕ್ಕಿದೆ ಒಂದೇ ಪುಗಾಡ್ದೆ ಪಡೆಯಿನ ದೇವರಾಜ್ ವಾಲಿಬಾಲ್ ಗುಬ್ಬನಗನೆ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡು. ವಾಲಿಬಾಲ್ ಗುಬ್ಬುದ ಅಂಗನೋಡು ವಾಲಿಬಾಲ್ ಪಂಥ ಗೊಬ್ಬುನಗನೆ ತನ್ನ ಕಡೆತ ಗುಬ್ಬು ಗೊಬ್ಬುದೇರು. ಕಾಪು ತಾಲೂಕು ಇನ್ನಂಚ ಮೈದಾನೋಡು ರಾತ್ರಿ ಕರೆನಗ ಮೂಜಿ ಮ್ಯಾಚ್ ಗೊಬ್ಬನಗ ಕಡಿಯತ ಸುತ್ತಡು ಗೊಬ್ಬನಗನೆ ಅಲ್ಪನೆ ಬುಡ್ದು ಜೀವ ಬಿಡ್ತೇರು. ಹಾರ್ಟ್ ಅಟ್ಯಾಕ್ ಆದ ತೀರ್ದರು ಬಂದು ವೈದ್ಯರು ಪಂಡಲ ಚುರುಕದ ಗೊಬ್ಬುಗಾರಗ ಹೃದಯಘಾತ ಎಂಚ ಆತನಂದು ನಂಬರೇನೆ ಕಷ್ಟ ಹಾಕೊಂಡು. ಅವನಿಂದಲೇ ನಮ್ಮ ಮಕ್ಕಳನ್ನೆಲ್ಲ ನೋಡ್ಕೊಂಡ. ಈಗ ನಮ್ಮನ್ನು ನೋಡುವರು ಯಾರು ಇಲ್ಲ. ಮನೆ ಕಟ್ತೇನೆ ಅಂತ ಹೇಳಿದ್ರು. 5 ಹೆಣ್ಣು ಮಕ್ಕಳು ನಮಗೆ ವಾಲಿಬಾಲ್ ಆಡುವಾಗ ಬಿದ್ದಂತೆ. ನಮಗೆ ಗೊತ್ತಿರಲಿಲ್ಲ. ಅವರೆಲ್ಲ ಬಂದು ಹೇಳಿದ್ರು, ಫ್ರೆಂಡಿನವರೆಲ್ಲ ಹೇಳಿದ್ರು ಆಡಲಿಕ್ಕೆ. ಅವಳ ಎಲ್ಲಿದ್ರೆ ಆಡಲಿಕ್ಕೆ ಹೋಗ್ತಾನೆ. ನಮ್ಮ ಕೇಳುವುದಿಲ್ಲ. ಮೊನ್ನೆ ಸಹ ನನ್ನ ಹತ್ರ ಹೇಳಿದ, ಹುಲ್ಲು ತಂದು ಹಾಕಿದ. ಹುಲ್ಲ ನಾನು ಕೊಯ್ದು ಕೊಟ್ಟಿದ್ದೇನೆ, ಅದನ್ನು ತಂದು ಹಾಕಿದ. ಮತ್ತೆ ಹೇಳಿದ, ಅಮ್ಮ ನಾನು ಬೆಳಿಗ್ಗೆ ಬರ್ತೇನಮ್ಮ ಹೇಳಿ ಹೋಗಿದ್ದಾನೆ. ನಮಗ ಬರಲೇ ಇಲ್ಲ. ವಾಲಿಬಾಲ್ ಅಂದರೆ ಎಲ್ಲಿದ್ರೆ ಹೋಗ್ತಾನೆ ಒಬ್ಬ. ವಾಲಿಬಾಲ್ ಗುಬ್ಬುಡು ಪುದರ್ಪೋಯಿ ಪಕ್ಕಿದೇವು ಕಾಪು ತಾಲೂಕದ ಶಂಕರಪುರದಾರ ಇಲ್ಲಗ ಆಧಾರ ಕಂಬ ಆದಿತ್ಯನ ದೇವು ಡ್ರೈವರ್ ಆದ ಬೇಲೆ ಬೆನೊಂದಿತ್ತೇರು. ಪೆತ್ತ ಸಾಂಕುನ ಅಂಚನೆ ಕೋರಿಲೆನ ತಾಂಕುನ ಬೆಲೆಲ ಮಲ್ತೊಂದು ಜೀವನ ಸಾಗವೊಂದಿತ್ತೇರು. ಅವನಿಗೆ 5 ಜನ ಅಕ್ಕ ತಂಗಿಯರು. ಇವ ಒಬ್ಬನೇ ಮಗ. ಇವ ದುಡಿದ್ರೆ ಮಾತ್ರ ಆ ಮನೆಯಲ್ಲಿ ಒಂದು ವ್ಯವಸ್ಥೆ, ಊಟ ಇನ್ನೊಂದು ಮತ್ತೊಂದು ಯಾವುದು ಇದ್ದರೂ ಕೂಡ. ತಂದೆ ತೀರಿ ಹೋಗಿ ಒಂದು 4 ತಿಂಗಳಾಗಿದೆ. ಇವನಿಗೆ ಹಕ್ಕಿ ಸಾಕುವುದು, ಹೈನುಗಾರಿಕೆ ಮಾಡುವುದು, ಕೋಳಿ ಸಾಕುವುದು ಇದನ್ನೆಲ್ಲ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ. ಮತ್ತು ಯಾರಾದರೂ ವಾಲಿಬಾಲ್ಗೆ ಕರೆದ್ರೆ ಅಲ್ಲಿಗೆ ಹೋಗಿ ಅಲ್ಲಿ ಏನಾದರೂ ಸಿಕ್ಕಿದರೆ ಅದರಿಂದ ಮನೆಗೆ ಏನಾದರೂ ತಗೊಂಡು ಬರುವಂಥ ಒಂದು ರೂಢಿಯನ್ನು ಮಾಡ್ತಾಯಿದ್ದ. ಯಾವುದೇ ಬ್ಯಾಡ್ ಹ್ಯಾಬಿಟ್ ಇದ್ದ ಹುಡುಗ ಅಲ್ಲ. ಬ್ಯಾಡ್ ಹ್ಯಾಬಿಟ್ ಮಾಡಿದರೆ ಅವನು ದುಡಿದ್ರಲ್ಲಿ ಅವನಿಗೆ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮನೆಯಲ್ಲಿ ಎಲ್ಲ ಊಟ ಮಾಡದೆ ನಿಲ್ಲಬೇಕಾದ ಪರಿಸ್ಥಿತಿ ಉಂಟು. ಈಗ ಅವನು ತೀರಿ ಹೋದರಿಂದಾಗಿ ಅವರ ಮನೆಯಲ್ಲಿ ಊಟಕ್ಕೇ ಕಷ್ಟ ಆಗಿದೆ. ಇದಕ್ಕಾಗಿ ಸಂಘ ಸಂಸ್ಥೆ ಆಗಲಿ, ಹಣ ಇದ್ದವರೇ ಆಗಲಿ ಸ್ವಲ್ಪ ಸಹಾಯ ಮಾಡಿ ಅವನಿಗೆ ಸಪೋರ್ಟ್ ಮಾಡಬೇಕಂತ ನನ್ನ ಮೂಲಕವಾಗಿ ನಾನು ವಿನಂತಿ ಮಾಡ್ತೇನೆ. ನನ್ನ ಕೈಲಾದ ಸಹಾಯವನ್ನು ನಾನು ಕೂಡ ಮಾಡಲಿಕ್ಕೆ ತಯಾರಾಗಿದ್ದೆ. ವಾಪುಡ್ತುಡು ಏರು ಸಾಯ ಕೆಂಡಲ ತಡಮಲ್ಪಂದೆ ಅಕ್ಲನ ಕಷ್ಟೋಗು ಬೆರಿಸಾಯ ಆವೊಂದಿತ್ತಿನ ದೇವು ಅರ್ಧುಡಿ ತನ್ನ ಜೀವನದ ಪಯಣ ಮುಗಿತಿದೆರು. ದೇವೆರೆ ಗೊಬ್ಬುದ ತುಂಬು ವಾ ಗೊಬ್ಬುಲ ನಡಪಂದು ಪನ್ಬಿಲೆಕ ತನ್ನ ಕುಟುಂಬನು ಅರ್ಧ ಸಾದಿಡೆ ಉಂತಾದು ಹೋತೇರು. ಆಧಾರದಂತೆ ಅರೆನ ಕುಟುಂಬಗೂ ಬೆರಿಸಾಯ ಕುರ್ಪಿನಕ್ಲು ದೇವರಾಜನ ಅಪ್ಪನ ಬ್ಯಾಂಕ್ದ ಖಾತೆಗೆ ಪಣವು ಕಡಪುಡುಲಿ.
ದೇವನ ಕುಟುಂಬದ ಕಷ್ಟ ಕಮ್ಮಿ ಮಲ್ಪಲೆ. ಅಮ್ಮ ಮುಖಾರಿ ಕೆನರಾ ಬ್ಯಾಂಕ್ ಶಂಕರಾಪುರ ಬ್ರಾಂಚ್ ಅಕೌಂಟ್ ನಂಬರ್ ಪುಜ್ಜ ಆಜಿ ಮೂಜಿ ಆಜಿ ಒಂಜಿ ಪುಜ್ಜ ಎನ್ಮ ಪುಜ್ಜ ಒಂಜಿ ಮೂಜಿ ಮೂಜಿ ನಾಲು ಪುಜ್ಜ. IFSC ಕೋಡ್ ನಂಬರ್ CNRB ಪುಜ್ಜ 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 ಆಜಿ ಮೂಜಿ ಆಜಿ ಈ ನಂಬರ್ಗೆ ಪಣವು ಸಹಾಯ ಮಲ್ಪೊಲಿ. ಕೊರೋನಾ ಸೀಕದ ಬಿದೆ ಮುತ್ಯಾವರೆ ಪಾಕ ಪ್ರಯತ್ನಲು ನಡತೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಲ COVID-19 ಹೆಲ್ತ್ ಲೈನ್ ಬ್ರೇಕ್ ದಿ ಚೈನ್ ಪನ್ಪಿನ ಹೊಸ ಅಭಿಯಾನ ಶುರು ಮಲ್ದಂಡು. ಕೊರೋನಾ ಪನ್ಪಿ ಮಲ್ಲ ಮಾರಿನ ಬಿದೆ ಮುತ್ತಾವರ ಡಿಟ್ಟೆಡ್ COVID-19 ಹೆಲ್ಪ್ ಲೈನ್ ಬ್ರೇಕ್ ದಿ ಚೈನ್ ಪನ್ಪಿನ ಅಭಿಯಾನನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಚಯ ಮಲ್ದಂಡು. ಕುಡ್ಲಡ್ ಸುದ್ದಿಕೂಟಲೆತ್ತಿನ AICC ಕಾರ್ಯಂತಿರ ಐವನ್ ಡಿಸೋಜ ಬ್ರೇಕ್ ದಿ ಚೈನ್ ಪನ್ಪಿನ ಹೊಸ ಅಭಿಯಾನದ ಮಾಹಿತಿ ಕೊರಿಯರು. ಬ್ರೇಕ್ ದಿ ಚೈನ್ ಪನ್ಪಿನ ಲೋಗೋನು ಮಾಲ್, ಶಾಲೆ, ಕಾಲೇಜ್, ಸಂಘ ಸಂಸ್ಥೆಲಿನ ಆಫೀಸ್ಲೆನ ಎದುರುಗು ಪತ್ತಾದ ಪ್ರಚಾರ ಕೊರೊಂದುಲ್ಲ. ಕೊರೋನಾ ಸಿಕ್ಕನ ತಡೆಯರ ಮಾತೆರ್ಲ ಜಾಗ್ರತೆ ಡುಪ್ಪಡು. ಕೋವಿಡ್ ಸಿಕ್ಕಡ ತೀರ್ನಕ್ಲನ ಪುನದೆಪ್ಪರೆ ಕಾಸು ಲೂಟೊಂದುಲ್ಲೇರು. ಕೋವಿಡ್ ಸೈತ್ ನಕ್ಲನ ಪುನಪತ್ತವರೆ ಬೋಳೂರು ಸ್ಮಶಾನೊಡ್ಲ 80,000 ಕಾಸು ಕಟ್ಟೊಡಿತ್ತಂಡ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ತೆರಿಪಾದ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಮನವಿಗೆ ಸ್ಪಂದನೆ ಮಲ್ದೇರು. ಜಿಲ್ಲೆಡ್ಲ ಕೋವಿಡ್ ವ್ಯಾಕ್ಸಿನ್ ದ ಕೊರತೆ ಉಂಡು. ಜಿಲ್ಲೆದ ಉಸ್ತುವಾರಿ ಮಂತ್ರಿ ಕೊರೋನಾ ತಡೆಪರೆ ಸೂತುದೇರು. ಶಾಸಕರ ನಕ್ಲು ಭೂಮಿ ಪೂಜೆಡೆ ಮುರುಕುದೇರು. ಕರ್ಫ್ಯೂ ಲಾಕ್ಡೌನ್ ಮಾತ ಆಂಡ ಬೆನ್ಪಿ ಬಡವರಿಗೆ ಭಂಗ ಆಪುಂಡು. ಸರ್ಕಾರ ಬಡವರಿಗೆ ತೆನಸ್ತ ಕಿಟ್ಲೇನು ವ್ಯವಸ್ಥೆ ಮಲ್ಪಡೊಂದು ಐವನ್ ಒತ್ತಾಯ ಮಲ್ತೇರು. ನಮ್ಮಲ್ಲಿ ಕಾಂಗ್ರೆಸ್ ಹೆಲ್ಪ್ಲೈನ್ ಅಂತ ಒಂದಿದೆ, ಅದರ ನಾನು ಸಂಚಾಲಕನಾಗಿದ್ದೇನೆ. ನಾವು ಅನೇಕ ಕಾರ್ಯಚಟುವಟಿಕೆಗಳನ್ನು ಈ ಹಿಂದೆ ಕೂಡ ಮಾಡಿತ್ತು. ಇವತ್ತು ನಾವು ಒಂದು ಹೊಸ ಕಾರ್ಯಕ್ರಮವನ್ನು, ಜಾಗೃತಿ ಅಭಿಯಾನವನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಅದು ಯಾವುದು ಅಂತ ಹೇಳಿದರೆ, ಕೊರೋನಾ ಈಗ ಫಸ್ಟ್ ಫೇಸ್ ಆಯಿತು, ಸೆಕೆಂಡ್ ಫೇಸ್ ಆಯಿತು, ಥರ್ಡ್ ಫೇಸ್ ರೆಡಿ ಆಗ್ತಾ ಇದೆ, ಫೋರ್ತ್ ಫೇಸ್ ಇದೆ ಅಂತ ಇವತ್ತಿನ ಪತ್ರಿಕೆಯಲ್ಲಿ ಓದಿದರೆ ನಮ್ಮ ಕೆಲವು ತಾಂತ್ರಿಕ ಸೈಂಟಿಸ್ಟ್ಗಳು ಮತ್ತು ವೈದ್ಯರುಗಳು ಹೇಳ್ತಾರೆ ಈ ಕೊರೋನಾ ಇನ್ನು 1.5 ವರ್ಷಗಳ ಕಾಲ ಇರ್ತದೆ ಅಂತ. 1.5 years ಕೊರೋನಾದು ಪ್ರಭಾವ ಇರ್ತದೆ ಅಂತ. ಈ ಕೊರೋನಾವನ್ನು ನಾವು ತಡೆಗಟ್ಟುವುದು ಹೇಗೆ ಅಂತ ಕೇಳಿದರೆ ಅವರೆಲ್ಲರೂ ಹೇಳುವಂಥದ್ದು ಜಾಗೃತಿ ಮೂಡಿಸುವುದೇ ಕೊರೋನಾವನ್ನು ತಡೆಗಟ್ಟಲಿಕ್ಕೆ ಇರುವಂಥ ದೊಡ್ಡ ಒಂದು ಅವಕಾಶ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯೂತ್ ಕಾಂಗ್ರೆಸ್ಸು, NSUI ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ನ ಸಂಘಟನೆಗಳು ಒಗ್ಗಟ್ಟಾಗಿ ಸೇರಿ ನಾವು ಬ್ರೇಕ್ ದಿ ಚೈನ್, ಈ ಚೈನಿಂದ ಏನು ಈ ಕಾರ್ಯಕ್ರಮ ಒಬ್ಬನಿಂದ ಒಬ್ಬನಿಗೆ ಹರಡತಕ್ಕಂಥದ್ದು, ತಂದೆಗೆ ಬಂದರೆ ಮಗನಿಗೆ, ಹೆಂಡತಿಗೆ ಮಗಳಿಗೆ, ಈ ಒಂದು ಬ್ರೇಕ್ ದಿ ಚೈನ್ ಅಂತೇಳುವಂಥ ಈ ಲೋಗೋವನ್ನು ಪ್ರತಿಯೊಂದು ಹೋಟೆಲ್ಗಳ ಮುಂದೆ, ಪ್ರತಿಯೊಂದು ಮಾಲ್ಗಳ ಮುಂದೆ, ಪ್ರತಿಯೊಂದು ಸಂಘ ಸಂಸ್ಥೆಗಳ ಮುಂದೆ, ಕಾಲೇಜುಗಳ ಮುಂದೆ, ಎಲ್ಲೆಲ್ಲಿ ಜನ ಸೇರ್ತಾರೆ, ಸಿನಿಮಾ ಹಾಲ್ಗಳ ಮುಂದೆ ಇದನ್ನು ನಾವು ಪ್ರಿಂಟ್ ಮಾಡಿ ಇದನ್ನು ಪ್ರತಿಯೊಬ್ಬ ಎಸ್ಟಾಬ್ಲಿಷ್ಮೆಂಟ್ ಅವರು ಈ ಬ್ರೇಕ್ ದ ಚೈನ್ ಅಂತ ಹೇಳುವಂಥದ್ದು, ಚೈನನ್ನು ಬ್ರೇಕ್ ಮಾಡುವಂಥದ್ದು, ಕೊರೋನಾವನ್ನು ಹಿಮ್ಮೆಟ್ಟಿಸುವಂಥ ಕೆಲಸಕ್ಕೆ ನಾವು ಸಾಥ್ ಕೊಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇತ್ತ ಕುಡರನಿತ ಮಲ್ಲ ಸುದ್ದಿಲು. ಕೊರೋನಾ ಸೀಕ್ ಬೆದೆಬುತ್ತವರೆ ಸರ್ಕಾರದ ಹೊಸ ಪ್ರಯತ್ನ. ಕರ್ಫ್ಯೂ ಬಕ ವಾರಾಂತ್ಯದ ಲಾಕ್ಡೌನ್. ಟ್ರಾಫಿಕ್ ಸಮಸ್ಯೆ ಬೊಕ್ಕ ಗಾಡಿಲಿನ ಟೋಯಿಂಗ್ ತಡೆಪರೆ ಕ್ರಮ. ಪೊಲೀಸ್ ಆಯುಕ್ತರ ಒಟ್ಟಿಗೆ ಪಾತ್ರ ಕತ್ತಿಟ್ಟು ಶಾಸಕರ ವೇದವ್ಯಾಸ ಕಾಮತ್. ಹಳೆ ಅಂಗಡಿಡ್ ತಿಡಿಲಾಕದ ತೀರ್ನ 5 ವರ್ಷದ ನಿಹಾನ್ ನನರಿಯಗ್ ಜೋರ್ದ ಪಿಟ್ಟು. ಶಿರೂರು ಮಠದ ಮಠಾಧೀಶರನ ನೇಮಕಗೂ ವಿರೋಧ. ಕೋರ್ಟ್ ಮುಟ್ಟು ಮಿತರ್ನ ಶಿರೂರುದ ದುಂಬುದ ಮಠಾಧೀಶರು ಶಿರೂರು ಲಕ್ಷ್ಮೀವರ ತೀರ್ಥರ್ನ ಸೋದರರು. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೇಲು.